ಕಡಲ ಕೊರೆತ ಪ್ರತಿ ವರ್ಷ ಮಳೆಗಾಲದಲ್ಲಿ ಕರಾವಳಿ ತೀರದ ನಿವಾಸಿಗಳ ನಿದ್ದೆಗೆಡಿಸುವ ವಿಚಾರ. ಈ ಪೈಕಿ ಜಿಲ್ಲೆಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಬಹುತೇಕ ಕಡಲ ತೀರಗಳು ಪ್ರತಿ ವರ್ಷ ಇನ್ನಿಲ್ಲದಂತೆ ಸಮಸ್ಯೆ ಅನುಭವಿಸುತ್ತಿವೆ. ಇದಕ್ಕಾಗಿ ಶಾಶ್ವತ ಕಾಮಗಾರಿಯೂ ನಡೆಯುತ್ತದೆ. ಹಾಗಿದ್ರೆ ಇದರ ಸಾಧಕ ಬಾಧಕಗಳೇನು? ಇದರಿಂದ ಕಡಲ್ಕೊರೆತ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕುತ್ತಾ? ಒಂದು ಸ್ಪೆಷಲ್ ಗ್ರೌಂಡ್ ರಿಪೋರ್ಟ್ ಬರ್ತಾ ಇದೆ, ನೋಡ್ಕೊಂಡ್ಬನ್ನಿ. ಕಡಲ್ಕೊರೆತದ ಸಮಸ್ಯೆ ಇತ್ತೀಚಿನ ಕೆಲವು ವರ್ಷಗಳಿಂದ ಕರಾವಳಿಯನ್ನ ಬೆಂಬಿಡದೆ ಕಾಡುತ್ತಿರುವ ಸಮಸ್ಯೆ. ಪ್ರತಿ ವರ್ಷವೂ ಮಳೆಗಾಲದ ಸಂದರ್ಭದಲ್ಲಿ ಕಡಲ್ಕೊರೆತಕ್ಕೆ ಸಿಲುಕಿ ಹಲವಾರು ಮನೆಗಳು ಸಮುದ್ರ ಪಾಲಾಗುತ್ತದೆ. ಇದರಲ್ಲೂ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಉಳ್ಳಾಲ, ಸೋಮೇಶ್ವರ, ಉಚ್ಚಿಲ ಪ್ರದೇಶದಲ್ಲಿ ಪ್ರತಿ ಮಳೆಗಾಲದ ಸಂದರ್ಭದಲ್ಲೂ ಭಾರೀ ಕಡಲ್ಕೊರೆತ ಸಂಭವಿಸುತ್ತಿದ್ದು, ಪ್ರತಿ ಸಂದರ್ಭದಲ್ಲೂ ಸರಾಸರಿ 20ಕ್ಕೂ ಮಿಕ್ಕಿದ ಮನೆಗಳು ಸಮುದ್ರ ಪಾಲಾಗುತ್ತಿವೆ. ಸಮುದ್ರ ಕೊರೆತ ತಡೆಗಾಗಿ 2010ರಿಂದ ಈವರೆಗೆ ಸಮುದ್ರಕ್ಕೆ ಕಲ್ಲು ಹಾಕುವ ಕಾಮಗಾರಿಯೂ ನಡೆಯುತ್ತಲೇ ಇದೆ. ಆದರೆ ಪ್ರತಿ ವರ್ಷ ಹಾಕುವ ಕಲ್ಲುಗಳೇ ಸಮುದ್ರದ ಪಾಲಾಗುತ್ತಿವೆ. ಇದೀಗ ಶಾಶ್ವತ ತಡೆಗೋಡೆ ನಿರ್ಮಿಸಲು ಇಲಾಖೆ ಮುಂದಾಗಿದ್ದು, ಉಚ್ಚಿಲ ಕಡಲ ತೀರದಿಂದ ಬಟ್ಟಂಪಾಡಿವರೆಗೆ ಬರ್ನ್ಸ್ ಹಾಗೂ ತೀರದುದ್ದಕ್ಕೂ ಕಲ್ಲುಗಳ ತಡೆಗೋಡೆ ನಿರ್ಮಿಸುವ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಾಗಿದೆ. ಆದರೆ ಇಲ್ಲಿ ನಡೆಯುತ್ತಿರುವ ಕಾಮಗಾರಿಯು ಶಾಶ್ವತವಾದ ಪರಿಹಾರವನ್ನ ಒದಗಿಸಬಲ್ಲದೆ ಎನ್ನುವ ಅನುಮಾನಗಳು ಈಗ ಮೂಡುತ್ತಿವೆ. ಯಾಕಂದ್ರೆ ನಿಯಮಗಳ ಪ್ರಕಾರ ಸಮುದ್ರಕ್ಕೆ ಹಾಕುವ ಕಲ್ಲುಗಳ ತೂಕ ಜಾಸ್ತಿ ಇರಬೇಕು, ಕನಿಷ್ಠ ಪಕ್ಷ 850 ಕೆಜಿ ಇರಬೇಕು ಎನ್ನುವ ಲೆಕ್ಕಾಚಾರಗಳು ಇವೆ. ಆದರೆ ಈಗ 25ರಿಂದ 50 ಕೆಜಿ ತೂಕದ ಕಲ್ಲುಗಳನ್ನು ತಂದು ಸಮುದ್ರಕ್ಕೆ ಹಾಕಲಾಗಿದೆ. ಹಾಕಲಾದ ಕಲ್ಲುಗಳ ಬಹುಪಾಲು ಸಮುದ್ರವನ್ನ ಸೇರಿವೆ. ಇದರಿಂದಾಗಿ ಸ್ಥಳೀಯ ಮೀನುಗಾರರಿಗೂ ಸಮಸ್ಯೆಗಳಾಗುತ್ತಿವೆ. ಸಮುದ್ರ ತೀರದಲ್ಲಿ ಕಲ್ಲುಗಳು ರಾಶಿ ಬಿದ್ದಿದ್ದು, ಬಲೆ ಬೀಸಿದಾಗ ಕಲ್ಲುಗಳಲ್ಲಿ ಬಲೆ ಸಿಲುಕಿಕೊಂಡು ಬಿಡಿಸುವಾಗ ಸಮಸ್ಯೆ ಅನುಭವಿಸುತ್ತಿದ್ದಾರೆ. ಇದರಿಂದ ಸಮುದ್ರದಲ್ಲಿ ಅಪಘಾತಗಳಾಗುವ ಸಾಧ್ಯತೆಗಳು ಕೂಡ ಅಧಿಕವಾಗಿದೆ ಎನ್ನುವ ಅಭಿಪ್ರಾಯಗಳು ವ್ಯಕ್ತವಾಗುತ್ತಿವೆ. ಸೋಮೇಶ್ವರದಿಂದ ಬಟ್ಟಪಾಡಿವರೆಗೆ ಕಡಲ ಕೊರೆತದಲ್ಲಿ ಬ್ರೇಕ್ ವಾಟರ್ ಕೆಲಸ ಆಗ್ತಾ ಉಂಟು. ಅದರಿಂದ ನಮಗೆ ತುಂಬ ಉಪಯೋಗ ಇದೆ. ಕಡಲ ಕೊರೆತಕ್ಕೆ ಶಾಶ್ವತ ಪರಿಹಾರ ಆಗ್ತಾ ಇದೆ. ಆದರೆ ಒಂದು ನಾವು ಹೇಳೋದೇನೆಂದರೆ, ಸ್ವಲ್ಪ ದೂರದಲ್ಲಿ ಅವರು ರೀಫ್ ಆಗ್ತಾ ಅಂತ ಹೇಳಿದರೆ, ಅದು ಕಲ್ಲು ನೀರಿನಿಂದ ಮೇಲಕ್ಕೆ ಬರಬೇಕು. ಆ ವೇವ್ಸನ್ನು ತಡೆದು ಅದನ್ನು ಕರೆಗೆ ಅಪ್ಪಳಿಸೋ ಆಗದಾಗೆ ಮಾಡಬೇಕು. ಅವರು ಇಷ್ಟವರೆಗೆ ಕೆಲಸ ಪೂರ್ತಿ ಮಾಡಲಿಲ್ಲ. ಅದರಿಂದ ತುಂಬ ನಮಗೆ ಹಾನಿ ಆಗ್ತದೆ. ಬಲೆ ಎಲ್ಲ ಅಲ್ಲಿ ಕಲ್ಲು ಹಾಕಿದ ಕಾಣೋದಿಲ್ಲ. ಬಲೆ ಬಿದ್ದು ಅದಕ್ಕೆ ತುಂಬ ದೋಣಿಯವರಿಗೆ ನಷ್ಟ ಆಗ್ತದೆ. ಅದರಿಂದ ಆದಷ್ಟು ಬೇಗ ಆ ಕಲ್ಲನ್ನು ದೂರದಿರೋ ಕಲ್ಲು ಅದನ್ನು ಎತ್ತರ ನೀರಿನ ಮೇಲೆ ಬಂದು ಅದು ಎಲ್ಲರಿಗೂ ಆ ಕಲ್ಲು ಕಾಣುವಾಗಿ ಮಾಡಬೇಕು. ಇಲ್ಲಂದರೆ ದೋಣಿಯರು ಹೋಗಿ ಅಲ್ಲಿ ಬಲೆ ಬಿಡೋದು, ಬಲೆ ಹಾಳಾಗೋದು, ಲಕ್ಷ ರೂಪಾಯಿದೆಲ್ಲ ಲಾಸ್ ಆಗೋದು ಎಲ್ಲ ತುಂಬ ಕಷ್ಟ ಆಗ್ತದೆ ಮೀನುಗಾರರಿಗೆ. ಅದರಿಂದ ನಾವು ವಿನಂತಿ ಅಂತಂದರೆ ಗೌರ್ಮೆಂಟವರಲ್ಲಿ, ಸರ್ಕಾರದವರಲ್ಲಿ ಆದಷ್ಟು ಬೇಗ ಈ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ಬೇಕಂತಲ್ಲಿ ವಿನಂತಿ. ಮಂಡೆಯಲ್ಲಿ ಹಾಕಿದಂಥ ಕಲ್ಲು ಹೀಗೆ ಉದ್ದಕ್ಕೆ, ಅದರಿಂದ ನಮಗೆ ತುಂಬ ಪ್ರಾಫಿಟ್ ಉಂಟು. ಅಲ್ಲಿ ಮರಳು ಹೋಗಿ ಹಲವು ಮನೆಗಳೆಲ್ಲ ಹೋಗಿರ್ತದೆ. ಆ ಜಾಗವನ್ನೆಲ್ಲ ಈಗ ಮರಳು ತುಂಬಿ ಅದರಿಂದ ನಮಗೆ ತುಂಬ ಪ್ರಯೋಜನವು ಬಿದ್ದಿದೆ. ಇನ್ನು ಅದರ ಕೆಲಸವನ್ನು ಆದಷ್ಟು ಬೇಗ ಅಲ್ಲಿ ಬಟ್ಟಪಾಡಿ ಸಮೀಪದಲ್ಲಿ ಆದಷ್ಟು ಅವರು ರೋಡ್ ಹೋಗಿದೆ. ಅಲ್ಲಿ ಕೂಡ ಇಂಥ ಬಂಡೆ ಕಲ್ಲನ್ನು ಹಾಕಿ ನಮಗೆ ಅಲ್ಲಿ ಶಾಶ್ವತ ಪರಿಹಾರವನ್ನು ಕೊಡಬೇಕಾಗಿ ನಾವು ತಮ್ಮಲ್ಲಿ ಕೇಳಿಕೊಳ್ತೀವಿ. ಕಡಲಿಗೆ ಕಲ್ಲು ಹಾಕಿ ಶಾಶ್ವತ ಪರಿಹಾರ ಒದಗಿಸುವ ಬದಲಿಗೆ ಇನ್ನಿತರ ಪರ್ಯಾಯ ಮಾರ್ಗಗಳ ಬಗ್ಗೆಯೂ ಚಿಂತನೆಗಳು ನಡೆಯಬೇಕು ಎನ್ನುವ ಅಭಿಪ್ರಾಯಗಳು ಕೇಳಿಬರುತ್ತಿವೆ. ಸಮುದ್ರಕ್ಕೆ ಕಲ್ಲು ಹಾಕುವ ಬದಲಿಗೆ ಸಮುದ್ರದ ಪಕ್ಕದಲ್ಲಿ ಸುಮಾರು 200 ಮೀಟರ್ಗಳವರೆಗೆ ಇರುವ ಮನೆಗಳವರನ್ನ ಅಲ್ಲಿಂದ ಎಬ್ಬಿಸಿ ಅವರಿಗೆ ಬೇರೆ ಕಡೆ ಸೂಕ್ತ ವ್ಯವಸ್ಥೆಯನ್ನ ಮಾಡಿದ್ರೆ ಸಮುದ್ರ ಕೊರೆತದಿಂದ ಯಾವುದೇ ಸಮಸ್ಯೆ ಬರಲು ಸಾಧ್ಯವಿಲ್ಲ. ಇದರ ಜೊತೆಗೆ ಹಿಂದೆ ಸಮುದ್ರ ತೀರದಿಂದ ಬಹಳ ದೂರದವರೆಗೆ ಗಾಳಿ ಮರಗಳಿದ್ದವು. ಗಾಳಿ ಮರಗಳು ನಾಶವಾದಂತೆ ಸಮುದ್ರ ಒಳಗೆ ಬರಲು ಆರಂಭವಾಯಿತು. ಹೀಗಾಗಿ ಸಮುದ್ರ ತೀರದಿಂದ 200ರಿಂದ 300 ಮೀಟರ್ ಪ್ರದೇಶವನ್ನ ಸರ್ಕಾರ ವಶಪಡಿಸಿಕೊಂಡು ಗಾಳಿ ಮರಗಳನ್ನ ನೆಡುವ ಕೆಲಸವನ್ನ ಮಾಡಿದ್ರೆ ಸಮುದ್ರ ಕೊರೆತ ಸಮಸ್ಯೆಯನ್ನ ತಡೆಯಲು ಸಾಧ್ಯವಿದೆ ಎನ್ನುವ ಸಲಹೆಯು ತಜ್ಞರಿಂದ ವ್ಯಕ್ತವಾಗುತ್ತಿದೆ. ಸಮುದ್ರಕ್ಕೆ ಕಲ್ಲು ಹಾಕುವ ಬದಲಿಗೆ ಸಮುದ್ರದ ಪಕ್ಕದಲ್ಲಿ ಸುಮಾರು 200 ಮೀಟರ್ನವರೆಗೆ ಇರುವಂಥ ಮನೆಗಳವರನ್ನು ಅಲ್ಲಿಂದ ಎಬ್ಬಿಸಿ
ಅವರಿಗೆ ಸೂಕ್ತವಾದಂಥ ವ್ಯವಸ್ಥೆಯನ್ನು ಬೇರೆ ಕಡೆ ಮಾಡಿ, ಅವರಿಗೆ ಸ್ಥಳ ಕೊಟ್ಟು, ಮನೆ ಕೊಟ್ಟು, ಅವರಿಗನ್ನು ಅಲ್ಲಿಂದ ಎಬ್ಬಿಸಿ, ಸಮುದ್ರವನ್ನು ಹಿಂದೆ ಇದ್ದಂಥ ಎಷ್ಟು ಸ್ಥಳದಲ್ಲಿ ಎಲ್ಲಿವರೆಗೆ ಸಮುದ್ರ ಇತ್ತ ಅಲ್ಲಿವರೆಗೆ ಯಾವುದೇ ಒಂದು ವಾಸಸ್ಥಾನ ಇಲ್ಲದ ಹಾಗೆ ಮಾಡಿದರೆ ಈ ಸಮುದ್ರ ಕೊರೆತದಿಂದ ಯಾವುದೇ ಸಮಸ್ಯೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮುಖ್ಯವಾಗಿ ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡಿ ಸಮುದ್ರಕ್ಕೆ ಕಲ್ಲು ಹಾಕಿ ಇಂಥ ಅಪಾಯದ ಸ್ಥಿತಿಗೆ ಸಮುದ್ರವನ್ನು ತರುವ ಬದಲಿಗೆ ಆ ಕಲ್ಲು ಹಾಕೋದನ್ನು ನಿಲ್ಲಿಸಿ ಸಮುದ್ರದಲ್ಲಿ ಸಮುದ್ರದಿಂದ ಒಂದು 200 ಮೀಟರ್ವರೆಗೆ ಯಾರು ವಾಸಿಸಬಾರದು ಎನ್ನುವಂಥ ಒಂದು ಆದೇಶವನ್ನು ಹೊರಡಿಸಿ ಈಗ ಅಲ್ಲಿ ವಾಸಿಸುತ್ತಿರುವವರಿಗೆ ಒಂದು ಬದಲಿ ವ್ಯವಸ್ಥೆಯನ್ನು ರೂಪಿಸಿ ಅವರನ್ನು ಅಲ್ಲಿಂದ ಕಳಿಸಿದರೆ ಸಮುದ್ರ ಕೊರೆತ ಖಂಡಿತವಾಗಿ ನಿಲ್ತದೆ ಎನ್ನುವುದು ನನ್ನ ಅಭಿಪ್ರಾಯ. ಸಮುದ್ರ ತೀರದಿಂದ ಬಹಳಷ್ಟು ದೂರದವರೆಗೆ ಈ ಗಾಳಿ ಮರಗಳ ತೋಟಗಳೇ ಇರ್ತಿತ್ತು. ಈ ಗಾಳಿ ಮರಗಳು ಒಂದು ರೀತಿಯಲ್ಲಿ ಮ್ಯಾಂಗ್ರೋವ್ಸ್ನ ಹಾಗೆ ಸಮುದ್ರ ಅಲ್ಲಿ ಹೊಯ್ಗೆಯನ್ನು ಗಟ್ಟಿ ಹಿಡಿದು ನಿಲ್ತಾ ಇತ್ತು. ಇದರಿಂದಾಗಿ ಕೂಡ ಅಲ್ಲಿ ಸಮುದ್ರ ಕೊರೆತ ಆಗ್ತಾ ಇರಲಿಲ್ಲ. ಯಾವಾಗ ಈ ಗಾಳಿ ಮರಗಳೆಲ್ಲ ಕಡಿದು ಅಲ್ಲಿ ಜಾಗ ಖಾಲಿ ಆಯಿತಾ ಸಮುದ್ರ ಒಳಗೆ ಬರಲಿಕ್ಕೆ ಆರಂಭ ಆಯಿತು. ಒಟ್ಟಿನಲ್ಲಿ ಕಡಲ್ ಕೊರೆತದ ಸಮಸ್ಯೆಗೆ ಶಾಶ್ವತವಾದ ಒಂದು ಪರಿಹಾರ ಲಭಿಸಬೇಕು ಎನ್ನುವುದು ಕಡಲ ತೀರದ ನಿವಾಸಿಗಳ ಆಗ್ರಹ. ಇದೀಗ ಕಾಮಗಾರಿ ನಡೆಯುತ್ತದೆ, ಅದು ಸಮರ್ಪಕವಾಗಿ ನಡೆದು ಶಾಶ್ವತವಾದ ಪರಿಹಾರ ಒದಗಲಿ ಎನ್ನುವುದು ಎಲ್ಲರ ಆಶಯ. ಶರತ್ ಸಾಲ್ಯಾನ್, V4 News 24/7 ಮಂಗಳೂರು.